ಅದು ಆಗಸ್ಟ್ 29ನೇ ತಾರೀಕು 2024ನೇ ಇಸ್ವಿ. ಜೈಪುರದಲ್ಲಿ ಸಿನಿಮೆಯ ಘಟನೆಯೊಂದು ನಡೆದಿದೆ. 14 ತಿಂಗಳ ಹಿಂದೆ ಅಪಹರಣಕ್ಕೆ ಈಡಾದಂತಹ ಮಗುವನ್ನ ಪತ್ತೆ ಮಾಡಿದ ಪೊಲೀಸರು ಮಗುವನ್ನ ಕರೆದುಕೊಂಡು ಹೋಗಲು ಬಂದಾಗ ಮಗು ತನ್ನ ಕಿಡ್ನಾಪ್ ಮಾಡಿದ ವ್ಯಕ್ತಿಯನ್ನ ಬಿಟ್ಟು ಬರಲು ಒಪ್ಪದೆ ಜೋರಾಗಿ ಅಳಲು ಶುರು ಮಾಡಿದ ಘಟನೆ ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಮಗು ಅಳುವುದನ್ನ ನೋಡಿ ಅತ್ತ ಅಪಹರಣ ಮಾಡಿದ ವ್ಯಕ್ತಿಯು ಭಾವುಕನಾಗಿದ್ದ. ಇಂತಹ ಮನಮಿಡಿಯುವ ಘಟನೆ ನಡೆದಿದ್ದು ರಾಜಸ್ಥಾನದ ಜೈಪುರದ ಒಂದು ಪೊಲೀಸ್ ಠಾಣೆಯಲ್ಲಿ. ಆತ ತನ್ನನ್ನು ಅಪಹರಿಸಿದವನು ಎಂದು ತಿಳಿಯದ ಮುಗ್ಧ ಮಗು ಕಿಡ್ನಾಪ್ ಮಾಡಿದವನನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಜೋರಾಗಿ ಅಳಲು ಶುರು ಮಾಡಿದ್ದು ಅಲ್ಲದೆ ಆತನನ್ನ ಬಿಟ್ಟು ಹೋಗಲು ನಿರಾಕರಿಸಿದ ಘಟನೆ ನಡೆದಿತ್ತು. ಇದು ಮಗು ಅಳುತ್ತಿದ್ದಂತೆಯೇ ಅತ್ತ ಆತನನ್ನು 14 ತಿಂಗಳ ಹಿಂದೆ ಕಿಡ್ನಾಪ್ ಮಾಡಿದ್ದ ಆರೋಪಿಯ ಕಣ್ಣಲ್ಲೂ ಕೂಡ ನೀರು ತುಂಬಿ ಬಂದಿತ್ತು. ಆದರೂ ಪೊಲೀಸರು ಇವರಿಬ್ಬರನ್ನ ಒತ್ತಾಯಪೂರ್ವಕವಾಗಿ ಬೇರ್ಪಡಿಸಿದ್ದರು. ಅಲ್ಲದೆ ಮಗುವನ್ನ ತಾಯಿಯ ಸುಪರ್ದಿಗೆ ನೀಡಿದ್ದಾರೆ. ಈ ಮೂಲಕ 11 ತಿಂಗಳ ಮಗು ಪೃಥ್ವಿ ಕಿಡ್ನಾಪ್ ಪ್ರಕರಣದಲ್ಲಿ ಪೊಲೀಸರು ಸುಖಾಂತ್ಯವನ್ನ ಪಡೆದಿದ್ದಾರೆ. ಆದರೆ ಮಗು ಮಾತ್ರ ಯಾಕೆ ತನ್ನ ಹೆತ್ತಮ್ಮ ಎಂಬುದನ್ನು ತಿಳಿಯದೆ ಅಳು ಮುಂದುವರೆಸಿತ್ತು. ಅಮ್ಮನ ಮಡಿಲು ಸೇರಿದ ಮಗು ಆಕೆಯ ಕೈಯಲ್ಲಿ ನಿಲ್ಲಲು ಒಪ್ಪದೆ 14 ತಿಂಗಳ ಕಾಲ ತನ್ನ ಜೊತೆಗಿದ್ದ ಕಿಡ್ನಾಪರ್ ಬಳಿ ಹೋಗಲು ಹಾತೊರೆಯುತ್ತಿತ್ತು. 14 ತಿಂಗಳ ಹಿಂದೆ 11 ತಿಂಗಳ ಮಗು ಅಪಹರಣ ನಡೆದಿತ್ತು. ಈಗ ಮಗುವಿಗೆ 2 ವರ್ಷ ತುಂಬಿದೆ. ಆರೋಪಿ ತಲೆಗೆ ಬಹುಮಾನ ಘೋಷಿಸಿದ್ದ ರಾಜಸ್ಥಾನ್ ಪೊಲೀಸರು ಜೈಪುರದ ಸಂಗನೇರ್ ಸದರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಅಪಹರಣ ಪ್ರಕರಣವನ್ನ ಭೇದಿಸಲು ಪೊಲೀಸರಿಗೆ ಬರೋಬ್ಬರಿ 15 ತಿಂಗಳೇ ಬೇಕಾಗಿದ್ದವು. ಪೊಲೀಸರು ಈಗ ಆರೋಪಿಯನ್ನ ಬಂಧಿಸಿ ಮಗುವನ್ನ ಆತನ ವಶದಿಂದ ಪಡೆದಿದ್ದಾರೆ. ಆರೋಪಿ ತಲೆಗೆ ಪೊಲೀಸರು 25,000 ರೂಪಾಯಿ ಬಹುಮಾನವನ್ನ ಘೋಷಿಸಿದ್ದರು. ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಆರೋಪಿ. ವರದಿಯ ಪ್ರಕಾರ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಆರೋಪಿ ತನುಜ್ ಚಹರ್ ವೃಂದಾವನ ಪರಿಕ್ರಮ ಪಥದ ಬಳಿ ಯಮುನಾ ನದಿಯ ಸಮೀಪ ಬರುವ ಕದರ್ ಎಂಬ ಪ್ರದೇಶದಲ್ಲಿ ಗುಡಿಸಲವೊಂದನ್ನ ನಿರ್ಮಿಸಿಕೊಂಡು ಸನ್ಯಾಸಿಯಂತೆ ವಾಸ ಮಾಡುತ್ತಿದ್ದ. ತನ್ನ ಗುರುತನ್ನು ಮುಚ್ಚಿಡಲು ಆತ ಗಡ್ಡ ಮತ್ತು ಕೂದಲನ್ನು ಕತ್ತರಿಸದೆ ಉದ್ದವಾಗಿ ಬಿಟ್ಟಿದ್ದ. ಅಲ್ಲದೆ ಬಿಳಿ ಗಡ್ಡಕ್ಕೆ ಕಲರಿಂಗ್ ಕೂಡ ಮಾಡಿಕೊಂಡಿದ್ದ. ಉತ್ತರ ಪ್ರದೇಶದ ಆಗ್ರಾ ನಿವಾಸಿಯಾದ ಆರೋಪಿ ತನೂಜ್ ಈ ಮೊದಲು ಅಲಿಗಢ ಮೀಸಲು ಪೊಲೀಸ್ ಪಡೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೂಡ ಕೆಲಸ ಮಾಡುತ್ತಿದ್ದ. ಅಲ್ಲದೆ ಉತ್ತರ ಪ್ರದೇಶದ ವಿಶೇಷ ಪೊಲೀಸ್ ತಂಡ ಹಾಗೂ ಕಣ್ಣಗಾವಲು ತಂಡದಲ್ಲಿಯೂ ಆರೋಪಿ ತನೂಜ್ ಕೆಲಸ ಮಾಡಿದ್ದನಂತೆ. ಪೊಲೀಸ್ ಕಾರ್ಯ ವಿಧಾನವನ್ನ ಚೆನ್ನಾಗಿ ತಿಳಿದಿದ್ದ ಆತ ತಾನು ನಾಪತ್ತೆಯಾದ ವೇಳೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿದ್ದ. ಆ ಮೊಬೈಲ್ ಅನ್ನ ಬಳಸಲೇ ಇಲ್ಲ. ಅಲ್ಲದೆ ಮಗುವಿನ ಅಪಹರಣದ ನಂತರ ಬಂಧನದಿಂದ ತಪ್ಪಿಸಿಕೊಳ್ಳಲು ಆತ ಮತ್ತೆ ಮತ್ತೆ ತನ್ನ ವಾಸಸ್ಥಳವನ್ನ ಬದಲಿಸುತ್ತಿದ್ದ. ಇದು ಪೊಲೀಸರಿಗೆ ಒಂದು ನಿಗೂಢ ಪ್ರಶ್ನೆಯಾಗಿ ಉಳಿದಿತ್ತು. ಬಹಳ ಬುದ್ಧಿವಂತಿಕೆ ಬಳಸುತ್ತಿದ್ದ ಈತ ಒಮ್ಮೆ ಭೇಟಿಯಾದವರನ್ನ ಮತ್ತೆ ಯಾವತ್ತೂ ಭೇಟಿ ಕೂಡ ಆಗುತ್ತಿರಲಿಲ್ಲ. ಹೊಸ ವ್ಯಕ್ತಿಗಳಿಗೆ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳುತ್ತಿರಲಿಲ್ಲ. ಅಲ್ಲದೆ ಪೃಥ್ವಿಯನ್ನ ತನ್ನ ಸ್ವಂತ ಮಗ ಎಂಬಂತೆ ನೋಡಿಕೊಳ್ಳುತ್ತಿದ್ದ ಹಾಗೂ ಎಲ್ಲರಿಗೂ ಅವನ ಮಗ ಎಂದೇ ಹೇಳಿಕೊಂಡಿದ್ದ. ಆಂಗ್ಲ ಮಾಧ್ಯಮವೊಂದರ ವರದಿಯ ಪ್ರಕಾರ ಆರೋಪಿಗೂ ಮಗುವಿನ ತಾಯಿಗೂ ಸಂಬಂಧಿಯೂ ಕೂಡ ಆಗಿದ್ದ. ಆರೋಪಿಯ ಬಂಧನಕ್ಕೆ ಸನ್ಯಾಸಿ ವೇಷ ಹಾಕಿದ್ದರು ಪೊಲೀಸರು. ಹೌದು, ಆಗಸ್ಟ್ 22ರಂದು ವಿಶೇಷ ಪೊಲೀಸ್ ತಂಡ ಆಗ್ರಾದ ಮಥುರಾವನ್ನ ತಲುಪಿತ್ತು. ಅಲ್ಲಿಂದ ಅಲಿಗಢಗೆ ತೆರಳಿ ತನುಜ್ ಚಹರ್ನನ್ನ ಬಂಧಿಸಿದ್ದಾರೆ. ಇದಕ್ಕೂ ಮೊದಲು ಪೊಲೀಸರು ಕೂಡ ಈತನ ಪತ್ತೆಗೆ ಸನ್ಯಾಸಿಯಂತೆ ವೇಷ ಧರಿಸಿದ್ದು ಆರೋಪಿ ತನುಜ್ ವಾಸವಾಗಿದ್ದ ಯಮುನಾ ತೀರದಲ್ಲೇ ಅವರು ಕೂಡ ಕೆಲವು ದಿನಗಳ ಕಾಲ ವಾಸ ಮಾಡಿದ್ದರು. ಅಲ್ಲದೆ ಧಾರ್ಮಿಕ ಹಾಡುಗಳನ್ನು ಹಾಡುತ್ತಾ ತನುಜ್ನ ಪತ್ತೆಗೆ ಮಾರುವೇಷ ಕೂಡ ಹಾಕಿಕೊಂಡಿದ್ದರು. ಆದರೆ ಆಗಸ್ಟ್ 27ರಂದು ತನುಜ್ ವೃಂದಾವನದಿಂದ ಅಲಿಗಢಕ್ಕೆ ತೆರಳಿದ್ದಾನೆ ಎಂಬ ಮಾಹಿತಿ ಸ್ಪಷ್ಟವಾಗಿ ಪೊಲೀಸರಿಗೆ ಸಿಕ್ಕಿದ್ದು ಅಲ್ಲಿಂದ ಪೊಲೀಸರು ಅಲಿಗಢಗೆ ತೆರಳಿದ್ದರು. ಪೊಲೀಸರು ಅಲ್ಲಿಗೆ ಹೋದಾಗ ತನುಜ್ ಮಗುವಿನೊಂದಿಗೆ ಓಡಿ ಹೋಗಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ. ಈ ವೇಳೆ ಆತನನ್ನ ಹಿಡಿಯುವುದಕ್ಕಾಗಿ ಪೊಲೀಸರು 8 ಕಿಲೋಮೀಟರ್ ಹಿಂಬಾಲಿಸಿ ಆತನನ್ನ ಬಂಧಿಸಿದ್ದರು. ಈ ಸಮಯದಲ್ಲಿ ಅವನ ಬಳಿ ಇದ್ದಂತಹ ಮಗುವನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದರು. ಆ ಮಗುವಿನ ತಾಯಿ ಪೂನಂಗೆ ಹಸ್ತಾಂತರಿಸಿದ್ದಾರೆ. ಆದರೆ ಆ ಮಗು ಕಿಡ್ನಾಪರ್ ತನುಜ್ ಚಾರ್ನನ್ನ ಬಿಟ್ಟು ಬರಲು ಒಪ್ಪಿಕೊಳ್ಳುತ್ತಿರಲಿಲ್ಲ. ಯಾಕಂದ್ರೆ ಅದು 11 ತಿಂಗಳು ಇದ್ದಾಗ ಆ ಮಗುವನ್ನ ಅಪಹರಿಸಿ ಸಾಕಿದ್ದ, ಸಲಿಯಿದ್ದ, ಅವನ ಮಗುವಿನ ಹಾಗೆ ನೋಡಿಕೊಂಡಿದ್ದ. ಇದೇ ಕಾರಣ ಆ ಮಗುವಿಗೆ ತನ್ನ ತಾಯಿ ಯಾರು, ತನ್ನ ಅಪ್ಪ ಯಾರು ಅಂತ ಗೊತ್ತೇ ಇರಲಿಲ್ಲ. ಆ ಮಗು ತನುಜ್ ಚಾರ್ಗೆ ಮಾತ್ರ ಪರಿಚಯವಿತ್ತು. ಹೀಗಾಗಿ
ಅವನೇ ಅದರ ಅಪ್ಪ ಅಮ್ಮ ಆಗಿದ್ದ. ಹೀಗಾಗಿ ಅವನನ್ನ ಬಿಟ್ಟು ಬರಲು ಅದು ಅಳುತ್ತಿತ್ತು. ಆಮೇಲೆ ಆ ಮಗುವನ್ನ ಸಮಾಧಾನ ಮಾಡಿ ತಾಯಿಯೊಂದಿಗೆ ಕಳಿಸಿಕೊಟ್ಟಿದ್ದಾರೆ ಮತ್ತು ಅಪರಾಧಿ ತನುಜ್ ಚಹರ್ನನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ವಿಚಾರ ಮಾಡಿದಾಗ ಒಂದು ಭಯಾನಕ ಸತ್ಯ ಹೊರಬಿದ್ದಿದೆ. ಹೌದು, ಪೊಲೀಸರು ತನುಜ್ ಚಹರ್ನನ್ನ ವಿಚಾರಿಸಿದಾಗ ಯಾಕೆ ಅವನು ಮಗುವನ್ನ ಅಪಹರಿಸಿದ್ದ ಮತ್ತು ಅಪಹರಿಸಿದ ಯಾವುದೇ ಸಮಯದಲ್ಲೂ ಅವನು ಆ ಮಗುವಿನ ತಂದೆ ತಾಯಿಗಳಿಗೆ, ಸಂಬಂಧಿಕರಿಗೆ, ಕುಟುಂಬದವರಿಗೆ ದುಡ್ಡಿನ ಬೇಡಿಕೆ ಕೂಡ ಇಟ್ಟಿರಲಿಲ್ಲ. ಇದು ಪೊಲೀಸರಿಗೆ ಒಂದು ವಿಚಿತ್ರ ಅಪಹರಣ ಕೇಸ್ ಆಗಿತ್ತು. ಹೆಚ್ಚಾಗಿ ಕಿಡ್ನಾಪ್ ಮಾಡಿದಾಗ ಅಪಹರಣಕಾರರು ದುಡ್ಡಿನ ಬೇಡಿಕೆಯನ್ನ ಇಡುತ್ತಾರೆ. ಆದರೆ ತನುಜ್ ಚಹರ್ ಮಾತ್ರ ಯಾವತ್ತೂ ದುಡ್ಡಿನ ಬೇಡಿಕೆಯನ್ನೇ ಇಟ್ಟಿರಲಿಲ್ಲ. ಅದಕ್ಕೆ ಒಂದು ಕಾರಣ ಕೂಡ ಇತ್ತು. ತನುಜ್ ಚಹರ್ ಪ್ರಕಾರ ಪೃಥ್ವಿ ಅಲಿಯಾಸ್ ಕುಕ್ಕು ಅನ್ನುವ ಮಗು ತನ್ನದೇ ಎಂದು ಹೇಳಿಕೊಂಡಿದ್ದಾನೆ. ಇದರಿಂದ ಅಪಹರಣ ಕೇಸ್ನಲ್ಲಿ ಇನ್ನೊಂದು ಹೊಸ ತಿರುವು ಕಂಡಿದೆ. ಅವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಪೊಲೀಸರು ಮೊದಲು ಅಂದುಕೊಂಡಿದ್ದರು. ಆದರೆ ಯಾವುದಕ್ಕೂ ಒಮ್ಮೆ DNA ಟೆಸ್ಟ್ ಮಾಡಬೇಕೆಂದು ಮೇಲಿನ ಅಧಿಕಾರಿಗಳು ಹೇಳಿದಾಗ ಟೆಸ್ಟ್ ರಿಪೋರ್ಟ್ ನೋಡಿದ ಪೊಲೀಸರು ಬೆಚ್ಚಿ ಬಿದ್ದಿದ್ದರು. ತನುಜ್ ಚಹರ್ ಮತ್ತು ಆ ಮಗುವಿನ ತಾಯಿ ಪೂನಂ ಚೌಧರಿ ಇಬ್ಬರು ಸಂಬಂಧಿಕರು. ಅಂದರೆ ಪೂನಂ ತನುಜ್ ಚಹರ್ನ ಅತ್ತೆಯ ಮಗಳಾಗಿದ್ದಳು. ಇಬ್ಬರು ಕಾಲೇಜು ದಿನಗಳಿಂದಲೇ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು. ಆದರೆ ಇಬ್ಬರ ಮನೆಯಲ್ಲಿ ಈ ಸಂಬಂಧಕ್ಕೆ, ಅವರ ಪ್ರೀತಿಗೆ ತಯಾರು ಇರಲಿಲ್ಲ. ಮುಂದೆ ಪೂನಂ ಚೌಧರಿ ಬೇರೆ ಒಬ್ಬನ ಜೊತೆ ಮದುವೆಯಾಗಿದ್ದಾಳೆ. ಇದರಿಂದ ತುಂಬಾ ಬೇಸರಗೊಂಡ ತನುಜ್ ಚಹರ್ ಆಗಾಗ ಕೆಲಸಕ್ಕೆ ರಜೆ ಹಾಕಿ ತನ್ನ ಪ್ರೀತಿ ಹುಡುಗಿ ಪೂನಂ ಇರುತ್ತಿದ್ದಂತಹ ಜೈಪುರ್ನಲ್ಲಿಯೇ ಅವಳ ಮನೆಯ ಸುತ್ತಮುತ್ತ ಓಡಾಡಿಕೊಂಡು ಇರುತ್ತಾನೆ. ಅಷ್ಟೇ ಅಲ್ಲದೆ ಇಬ್ಬರು ಕದ್ದು ಮುಚ್ಚಿ ಭೇಟಿ ಕೂಡ ಆಗುತ್ತಿದ್ದರು. ಈ ನಡುವೆ ಪೂನಂ ತನುಜ್ ಚಹರ್ನಿಂದ ಗರ್ಭಿಣಿ ಕೂಡ ಆಗಿದ್ದಾಳೆ. ಆದರೆ ಅವಳ ಗಂಡ ಆ ಮಗು ತನ್ನದೇ ಎಂದು ಭಾವಿಸಿದ್ದ. ಮಗು ಆದ ಮೇಲೆ ಪೂನಂ ತನ್ನ ಜೊತೆ ಬರಬಹುದೆಂದು ತನುಜ್ ಚಹರ್ ಜೈಪುರ್ನಲ್ಲಿಯೇ ಒಂದು ರೂಮ್ ಮಾಡಿಕೊಂಡು ಇರುತ್ತಾನೆ. ಹಾಗೂ ಮಗು ಸ್ವಲ್ಪ ದೊಡ್ಡ ಆಗುವವರೆಗೂ ಕಾಯುತ್ತಾನೆ. ಮುಂದೆ ಮಗುವಿಗೆ 11 ತಿಂಗಳು ಆಗಿದೆ. ಈ ನಡುವೆ ಇಬ್ಬರು ಆಗಾಗ ಕದ್ದು ಮುಚ್ಚಿ ಭೇಟಿ ಕೂಡ ಆಗುತ್ತಿದ್ದರು. ಪದೇ ಪದೇ ತನ್ನೊಂದಿಗೆ ಬರುವಂತೆ ತನುಜ್ ಪೂನಂನನ್ನ ಬೇಡಿಕೊಂಡಿದ್ದಾನೆ. ಆದರೆ ತನ್ನ ಗಂಡನನ್ನ ಬಿಟ್ಟು ಬರಲು ಹೆದರಿಕೊಂಡು ಪೂನಂ ಬರಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾಳೆ. ಇದೇ ಕಾರಣ ತನುಜ್ ಹಾಗೂ ಪೂನಂ ಚೌಧರಿ ನಡುವೆ ಜಗಳ ಕೂಡ ಆಗಿದೆ. ಮುಂದೆ 15 ದಿನದಲ್ಲಿ ತಾನು ವಾಪಸ್ಸು ಕೆಲಸಕ್ಕೆ ಹೋಗುವುದಾಗಿ ತನುಜ್ ಪೂನಂಗೆ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಾನೆ. ಹೀಗೆ 15 ದಿವಸ ಕಳೆಯುತ್ತದೆ. ಪೂನಂ ಪ್ರಕಾರ ತನುಜ್ ಚಹರ್ ವಾಪಸ್ಸು ತನ್ನ ಕೆಲಸಕ್ಕೆ ಹೋಗಿದ್ದಾನೆ ಎಂದು ಭಾವಿಸಿದ್ದಳು. ಆದರೆ ತನುಜ್ ಚಹರ್ ಒಂದು ಪ್ಲಾನ್ ಮಾಡಿಬಿಟ್ಟಿದ್ದ. ಅದೇನೆಂದರೆ ಒಂದು ದಿನ ಅವನು ಪೂನಂ ಚೌಧರಿ ಮನೆ ಹತ್ತಿರ ಹೋಗಿದ್ದಾನೆ. ಮಗು ಹೊರಗಡೆ ಆಡುತ್ತಿದ್ದನ್ನು ಕಂಡಿದ್ದಾನೆ. ನೋಡುತ್ತಲೇ ಆ ಮಗುವಿಗೆ ಚಾಕ್ಲೇಟ್ ಅನ್ನ ಕೊಟ್ಟು ಅಲ್ಲಿಂದ ಅಪಹರಿಸಿಕೊಂಡು ಬೇರೆ ಕಡೆಗೆ ಓಡಿ ಹೋಗಿದ್ದಾನೆ. ಅನಂತರ ಮಗುವಿಗೆ ಹುಡುಗಾಟ ನಡೆದಿದೆ. ಪೊಲೀಸ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಯಾರು ಕೂಡ ತನುಜ್ ಚಹರ್ ಆ ಮಗುವನ್ನ ಅಪಹರಣ ಮಾಡಿದ್ದಾನೆ ಎಂದು ಅಂದುಕೊಂಡಿರಲಿಲ್ಲ. ಮುಂದೆ 14 ತಿಂಗಳ ನಿರಂತರ ಹುಡುಕಾಟದ ನಂತರ ಆ ಮಗುವನ್ನ ರಾಜಸ್ಥಾನ ಪೊಲೀಸರು ಹುಡುಕಿದ್ದಾರೆ. 14 ತಿಂಗಳ ಸುದೀರ್ಘ ಬೇರ್ಪಡುವಿಕೆ ನಂತರ ತನ್ನ ಹೆತ್ತವಳೆ ಆದರೂ ಅಪರಿಚಿತಳಂತೆ ಕಾಣುವ ಅಮ್ಮನ ಜೊತೆ ಮಗು ಬಾಳಬೇಕಾಗಿದೆ. ಮಗುವಿನ ನೋವಿಗೆ ಕಾಲವೇ ಉತ್ತರ ಹೇಳಬೇಕಾಗಿದೆ. ನೋಡಿದಿರಾ ಸ್ನೇಹಿತರೆ, ಜೀವನದಲ್ಲಿ ಏನೆಲ್ಲ ನಡೆದು ಹೋಗುತ್ತದೆ ಅಂತ. ನಾವು ಅಂದುಕೊಳ್ಳುವುದು ಒಂದು, ಆಗುವುದು ಒಂದು. ಇದು ಜೀವನದ ಒಂದು ಸತ್ಯವಾಗಿದೆ. ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಕೆಲವು ಅಚ್ಚರಿಯ ಘಟನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ.